ಮಂಗಳೂರಿನ ನಾಟೇಕಲ್ನ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ರೇಡಿಯಾಲಜಿ ವಿಭಾಗದ ವತಿಯಿಂದ ಕ್ಯಾನ್ವಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೇಡಿಯಾಲಜಿ ಅಂಡ್ ಬಿಯಾಂಡ್ 2025 ಎಂಬ ಕಾರ್ಯಕ್ರಮವು ಕಣಚೂರು ಕಾನ್ಫರೆನ್ಸ್ ಡ್ರೋಮ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಕಣಚೂರು ಹೆಲ್ತ್ ಸೈನ್ಸ್ನ ಅಡ್ವೈಸರಿ ಕೌನ್ಸಿಲ್ನ ಚೇರ್ಮನ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅವರು ರೇಡಿಯಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಹತ್ವದ ಬಗ್ಗೆ ತಿಳಿಸಿದರು. Whether we are going to paint all our machines with some color. So that's what I was just thinking. But then, artificial intelligence, which has come into our existence. Once upon a time, when we were all the medical students, the radiology department was nothing but looking at the x-rays with the squinted eyes. Nothing more. They didn't have any machines. And then comes the machines. Lot of machines. CT scan, MRI, ultrasound and so on and so forth. Then the people started putting brain into the machine, and that is called artificial intelligence. It's a wonderful thing. We could have never imagined that today's machines can think and also bring about a sea change in whatever thinking of us in the Department of Medicine, Radiology and in the whole of the gamut of ಮೆಡಿಸಿನ್ ಅಂಡ್ ಸೈನ್ಸ್. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಯನ್ನು ಕಾಣುತ್ತಿದ್ದೇವೆ. ಇವತ್ತಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕವೇ ರೋಗಿಗಳನ್ನು ಪರೀಕ್ಷಿಸಿ ಔಷಧಿಗಳನ್ನು ನೀಡಲಾಗುತ್ತಿದೆ. ಯುವ ವೈದ್ಯರುಗಳಾದ ನೀವುಗಳು ಅರ್ಥಪೂರ್ಣವಾಗಿ ಕಲಿಯಿರಿ. ಹೊಸ ತಂತ್ರಜ್ಞಾನಗಳು ಬರುವ ಸಾಧ್ಯತೆ ಇದ್ದು ಅದಕ್ಕೆ ಅಣಿಯಾಗಿ ಎಂದರು. ಅದರಿಂದ ನಿಮ್ಮ ಅತ್ಯಂತ ಜವಾಬ್ದಾರಿತವಾಗಿ ನೀವು ನಡ್ಕೊಳ್ಳೋ ಅವರಿಗಿಂತ ಹೆಚ್ಚಿನ ಜವಾಬ್ದಾರಿ ನಿಮಗೆ ಇರ್ತದೆ. ನಿಮ್ಮ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೂ ಕೂಡ ಅದರ ಆಧಾರದ ಮೇಲೆ ಅವರು ಔಷಧಿ ಕೊಡ್ತಾರೆ. ಅದರಿಂದ ಈಸಿಯಾಗಿ ತಿಳ್ಕೊಳ್ಳೋದು ಸರಿಯಲ್ಲ. ನನ್ನ ಮಗಳ ಹತ್ರ ನಾನು ಕೇಳಿದೆ, ನೀನು ಯಾಕಮ್ಮ ರೇಡಿಯಾಲಜಿ MD ಮಾಡಬೇಕು ಅಂತ. ಈಸಿ ಕೆಲಸಪ್ಪ, ಏನು ಇದಿಲ್ಲ ಅಂತ. ಅವಳ ಗಂಡನಿಗೆ ಮೆಡಿಕಲ್ ಕಾಲೇಜ್ ಇದೆ, ಅದರಿಂದ ಈಸಿ ಕೆಲಸ ಅಂತ ಹೇಳುವ ಮಾತನ್ನು ಅವಳಿಂದ ತಿಳ್ಕೊಂಡಿದ್ದೆ ನಾನು. ಮತ್ತು ನನಗೇನು ಅದರ ಬಗ್ಗೆ ಅನುಭವ ಅಥವಾ ಮತ್ತೊಂದಿಲ್ಲ. ಹಾಗಾಗಿ ನನ್ನ ಯುವ ಡಾಕ್ಟರ್ಗಳಿಗೆ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಅತ್ಯಂತ ಹೆಚ್ಚಿನ ಅಧ್ಯಯನ ಮಾಡಿ. ಇವತ್ತಿನ ಇದರಲ್ಲಿ ನಿಮಗೆ ಏನು ಕಲೀಲಿಕ್ಕೆ ಸಿಗ್ತದೆ ಅದನ್ನು ಅರ್ಥಪೂರ್ಣವಾಗಿ ಕಲಿತ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗಳು ಬರುವಂಥದ್ದು ಸಾಧ್ಯತೆ ಇದೆ. ಅದಕ್ಕೆ ಅಣಿಯಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಉತ್ತಮ ಡಾಕ್ಟರ್ಗಳಾಗಿ ಈ ದೇಶಕ್ಕೆ ನಿಮ್ಮ ಸೇವೆ ಆಗುವ ಹಾಗೆ ನೋಡಿಕೊಳ್ಳಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಣಚೂರು ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಅವರು ಮಾತನಾಡಿ, ಯುವ ವೈದ್ಯರುಗಳಿಗೆ ಇಂತಹ ಕಾರ್ಯಕ್ರಮಗಳು ಬಹುಮುಖ್ಯ ಪಾತ್ರ ವಹಿಸಲಿದೆ ಎಂದರು. His dad was a radiologist and he used a multi-language model solution wherein that algorithm could learn a lot of these scans on the CTs and the MRs, and they had a protocol initiated like an overlay on top of it, and before the doctor arrived the system gave you a pop-up, gave you the initial treatment. What was the outcome? 60% reduction in the morbidities and mortalities. And this kid won, the prize money was $1 million, number one. Number two, he got admission into the Ivy League college of his choice. Number three, he had an asteroid named after him after the Lincoln observatories. So there are so many such events or platforms happening right now as we speak. And why are the techpreneurs or health techpreneurs addressing this situation of AI in healthcare?
they call it like the healthcare crisis. What is the healthcare crisis? Shortage of doctors, shortage of nurses, ineffectivity or inefficiency of doctors, the burden of disease. ಈ ಸಂದರ್ಭ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರವೀಣ್ ಶಾಸ್ತ್ರಿ, HDFC ಬ್ಯಾಂಕ್ನ ಮುಖ್ಯಸ್ಥರಾದ ಸಂದೀಪ್ HG, ಕಣಚೂರು ಸಂಸ್ಥೆಯ ನಿರ್ದೇಶಕರಾದ ಅಬ್ದುಲ್ ರಹಿಮಾನ್, ಕಣಚೂರು ಸಂಸ್ಥೆಯ ಡೀನ್ ಡಾಕ್ಟರ್ ಶಾಹನವಾಜ್ ಮಣಿಪಾಡಿ, ಕಣಚೂರು ಆಸ್ಪತ್ರೆಯ ಇನ್ಚಾರ್ಜ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅಂಜನ್ ಕುಮಾರ್, ಕಣಚೂರು ಸಂಸ್ಥೆಯ ಅಡ್ವೈಸರಿ ಕೌನ್ಸಿಲ್ನ ಸದಸ್ಯರಾದ ಡಾಕ್ಟರ್ MV ಪ್ರಭು, ಮುಖ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಬೋಳಾರ್ ರಾಮ್ ಪ್ರಸಾದ್, ಡಾಕ್ಟರ್ ಲಕ್ಷ್ಮೀಕಾಂತ್ HK ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬೋಳಾರ್ ರಾಮ್ ಪ್ರಸಾದ್ ಅವರು ಧನ್ಯವಾದ ಸಮರ್ಪಿಸಿದರು. ಡಾಕ್ಟರ್ ರಿತಿಕಾ ಶೆಟ್ಟಿ ಮತ್ತು ಡಾಕ್ಟರ್ ಶುಭಾಂಗಿ ಶೇಟ್ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇರಳಕಟ್ಟೆ.